ಚಾಲಕನ ನಿಯಂತ್ರಣ ತಪ್ಪಿ ಸ್ವಿಫ್ಟ್ ಕಾರೊಂದು ಇಂದು ಬೆಳಿಗ್ಗೆ ಮರಕ್ಕೆ ಡಿಕ್ಕಿ ಹೊಡೆದು 20 ಅಡಿ ಆಳಕ್ಕೆ ಬಿದ್ದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಗಾಯಗೊಂಡ ಘಟನೆ ಬಂಟ್ವಾಳದ ಪುಂಜಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೂರ್ಜೆ ಸಮೀಪದ ಕಾಂದೋಡಿ ತಿರುವಿನಲ್ಲಿರುವ ಜವನ್ಕೆರೆ ಎಂಬಲ್ಲಿ ಮೂರ್ಜೆ ಮೂಡ್ಬಿದ್ರೆ ರಸ್ತೆಯಲ್ಲಿ ಈ ಅಪಘಾತ ನಡೆದಿದ್ದು, ಅಜ್ಜ ಮೊಮ್ಮಗ ಇಬ್ಬರೂ ಕೂಡ ಗಾಯಗೊಂಡಿದ್ದಾರೆ. ಮುಲ್ಕಿಯಿಂದ ಮೂಡುಬಿದ್ರೆಯಾಗಿ ಮೂರ್ಜೆ ಹೆದ್ದಾರಿಗೆ ಸೇರುವ ರಸ್ತೆಯಲ್ಲಿ ಈ ಅಪಘಾತ ನಡೆದಿದೆ. ತಂದೆ, ಮಗ, ಮೊಮ್ಮಗ ಮೂವರು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು, ಮಗ ಹಾಗೂ ಅಜ್ಜನಿಗೆ ಗಾಯವಾದರೆ ಚಾಲಕನಿಗೆ ಮಾತ್ರ ಯಾವುದೇ ಗಾಯವಾಗಿಲ್ಲ. ಗಾಯಗೊಂಡ ಪ್ರಯಾಣಿಕರ ಸ್ಪಷ್ಟವಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಗಾಯಗೊಂಡವರನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಪುಂಜಾಲಕಟ್ಟೆ ಎಸ್ಐ ಸುತೇಶ್ ಅವರು ಭೇಟಿ ನೀಡಿದ್ದಾರೆ.